ಪ್ರತಿಭಟನೆ ಮೀಟಿಂಗ್ಗಳಲ್ಲಿ ಕೂಡ ತನ್ನದೇ ಆದ ಒಂದು ಬೇರೆ ಒಂದು ಸಂಘವನ್ನು ಮಾಡಿಕೊಂಡು ನಮ್ಮ ಮುಖ್ಯ ಅಧ್ಯಕ್ಷರು ಮತ್ತು ಸದಸ್ಯರು ಮಧ್ಯದಲ್ಲಿ ಇರುವಂತಹ ಕೂಟಕ್ಕೆ ಎದುರಾಗಿ ಬೇರೆ ಉದಾಹರಣೆಗೆ ಯಾರೋ ಒಬ್ರು ಹತ್ಯೆಗೀಡ ಅಂತ ತಿಳ್ಕೊಳ್ಳಿ, ಯಾರೋ ಬಿಜೆಪಿ ಒಬ್ಬ ಹತ್ಯೆಗೀಡ ಅಂತ ತಿಳ್ಕೊಳ್ಳಿ. ಆ ಟೈಮ್ನಲ್ಲಿ ನಾವು ಈ ಕೋರ್ಟ್ ಮೈದಾನಲ್ಲಿ ಇದು ಪ್ರತಿಭಟನಾ ಸಭೆಯನ್ನು ಮಾಡಿದ್ರೆ ಶ್ರೀ ಅರುಣ್ ಪುತ್ತಿಲಾರ್ ಅವರು ಬಸ್ ಸ್ಟ್ಯಾಂಡ್ನಲ್ಲಿ ತನ್ನ ಕೆಲವೊಂದು ಸಹಚರನ್ನು ಇಟ್ಟುಕೊಂಡು ಪ್ರತಿಭಟನೆ ಮಾಡ್ತಿದ್ರು. ಇದು ಎಷ್ಟು ನ್ಯಾಯ ಅಂತೇಳಿ ನಮ್ಗೆ ಗೊತ್ತಿತ್ತು. ಇನ್ನೊಂದು ಪ್ರಶ್ನೆ, ಅವರು ಇವತ್ತು ಹಿಂದೂ ನಾಯಕರಾಗಿ ಪ್ರತಿಬಿಂಬಿಸ್ತಾ ಇದ್ದಾರೆ. ಎಲ್ಲರೂ ಹಿಂದೂ ನಾಯಕ ಅಂತ ಹೇಳ್ತಾರೆ. ಹಿಂದೂ ನಾಯಕನಾಗಿರ್ಬೇಕಾದ್ರೆ ಅವರಿಗೆ MLA ಅಗತ್ಯ ಉಂಟಾ? ಹಿಂದೂ ನಾಯಕನೇ ಕೆಲಸ ಮಾಡಲಿಕ್ಕೆ MLA ಅಗತ್ಯ ಉಂಟಾ ಅಂದ್ರೆ ನನ್ನ ದೊಡ್ಡ ಪ್ರಶ್ನೆ. ಮೊದಲು ಸಾವರ್ಕರ್ ಇದ್ರು, ದೀನ್ ದಯಾಳ್ ಉಪಾಧ್ಯಾಯ ಇದ್ರು, ಎಷ್ಟೋ ಜನ ದೊಡ್ಡ ದೊಡ್ಡ ಹಿಂದೂ ಧರ್ಮದ ಇವತ್ತು ಸಂಘದವರಿದ್ದಾರೆ. ಎಷ್ಟೋ ಜನ ಹಿಂದುತ್ವಕ್ಕೋಸ್ಕರ ಪ್ರಭಾಕರ್ ಭಟ್ರಿದ್ದಾರೆ, ಎಷ್ಟೋ ಜನ ಇದ್ದಾರೆ ಹಿಂದುತ್ವಕ್ಕೋಸ್ಕರ ಹೋರಾಡುವವರು. ಅವರ ಹೋರಾಟ, ನಿರಂತರ ಹೋರಾಟ ಹಿಂದೆ ತುರ್ತು ಪರಿಸ್ಥಿತಿಯ ಕಾಲದಿಂದ ನಡೀತಾ ಬಂದಿತ್ತು. ಜೈಲಿಗೆ ಹೋಗಿದ್ದಾರೆ, ರಾಟೆ ಹಾಕಿಸ್ಕೊಂಡಿದ್ದಾರೆ, ಪೆಟ್ಟು ತಿಂದಿದ್ದಾರೆ, ಊಟ ಇಲ್ಲದೆ ಎಷ್ಟೋ ದಿನ ಜೈಲಿನಲ್ಲಿ ಹೊಡೆದಿದ್ದಾರೆ, ಕಾಲ್ನಡಿಗೆ ಹೊಡೆದಿದ್ದಾರೆ, ಅವರ ಮನೆಯವರನ್ನು ಹಿಂಸೆಗೆ ಈಡು ಮಾಡಿದ್ದಾರೆ. ಇಂಥದೆಲ್ಲ ತುಂಬಾ ಆಗಿದೆ. ಅನಾವಶ್ಯಕ ಕೇಸ್ ಹಾಕ್ತಾರೆ. ಇಂಥದ್ದೆಲ್ಲ ಸಹಿಸಿಕೊಂಡು ತುಂಬಾ ಜನ ಕಾರ್ಯಕರ್ತರು, ನಮ್ಮ ಬಿಜೆಪಿಯ ಕಾರ್ಯಕರ್ತರು ತುಂಬಾ ಕಷ್ಟಪಟ್ಟಿದ್ದಾರೆ. ಇದನ್ನು ನಾವಿಲ್ಲಿ ಸ್ಮರಿಸಿಕೊಳ್ಬೇಕು. ಬಿಜೆಪಿ ಅಂದ್ರೆ ತುಂಬಾ ತೊಂದರೆಗೊಳಗಾದ ಪಕ್ಷ. ಇಲ್ಲಿ ಜನರು, ಇಲ್ಲಿ ಕಾರ್ಯಕರ್ತರು ತುಂಬಾ ಕಷ್ಟಪಟ್ಟಿದ್ದಾರೆ. ಕೈಯಲ್ಲಿ ದುಡ್ಡಿಲ್ಲ, ಅವರನ್ನು ಕೇಳಲಿಕ್ಕೆ ಒಂದು ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಇಲ್ಲ, ಬಿಡಿ MLA MP ಅಲ್ಲ ಬಿಡಿ, ಒಂದು ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಅವರನ್ನು ಕೇಳಲಿಕ್ಕಿಲ್ಲ, ಕೇಳುವವರು ಇರಲಿಲ್ಲ. ಯಾಕಂದ್ರೆ ಯಾರೂ ಇರಲಿಲ್ಲ. ಅಂತ ಕಾಲದಲ್ಲಿ ಕೈಯಲ್ಲಿ ದುಡ್ಡಿಲ್ಲದೆ ಮನೆಗೆ ಹೋದಾಗ ಅವರಿಗೆ ನೀರು ಕೊಡುವವರು ಕೂಡ ಇರಲಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಕೆಲಸ ಮಾಡಿದ ಹಲವಾರು ಕಾರ್ಯಕರ್ತರು ಇವತ್ತೇ ಕೂಡ ಇದ್ದಾರೆ. ಅವರೇನು ಕೇಳ್ತಾ ಇಲ್ಲ, ನಮ್ಗೆ ಇದು ಶಾಸಕತ್ವ ಕೊಡಿ ಅಂತೇಳಿ ಯಾರು ಕೇಳುದಿಲ್ಲ. ಈ ಅರುಣ್ ಪುತ್ರಿ ಹೊಡೆದಿದ್ದಾರೆ ಹಾಗೆಲ್ಲ ಹೇಳ್ತಾರೆ. ನಾನೇ ಅದರ ಬಗ್ಗೆ ಕೇಸ್ ಕೊಟ್ಟಿದ್ದೇನೆ ಸಂಪ್ಯ ಸ್ಟೇಷನ್ ಅಲ್ಲಿ. ಇಷ್ಟೆಲ್ಲ ಇರುವಾಗ ಒಂದು ಹಿಂದೂ ನಾಯಕ ಅಂತ ನಾವು ಅವರಲ್ಲಿ ಕಲಿಬಹುದಾ? ಹಿಂದೂ ನಾಯಕ ಅಂತ ಹೇಳ್ಬೋದಾ? ಅವರು ತೊಂದರೆ ಮಾಡಿದ್ದಾರೆ. ಇನ್ನು ಕೆಲವೊಂದು ಬಾರಿ ನಮ್ಮ ಹಿಂದೂಗಳಿಗೆ ದೇವಸ್ಥಾನದ ಒಳಗೆ ಹೊಡೆದಿದ್ದಾರೆ. ಅವರ ಓನ್ ಸಂಬಂಧಿ ಸುರೇಶ್ ಕಣ್ಣುರಾಯರಿಗೆ ಹೊಡೆತ ಬಿದ್ದಿದೆ. ನಾನೇ ಅದನ್ನು ಟ್ರೀಟ್ ಮಾಡಿದ್ದೇನೆ. ಮೊನ್ನೆ ಕೋರ್ಟಲ್ಲಿ ಕೇಸನ್ನು ಹೇಳಿ ಬಂದೆ, ಎವಿಡೆನ್ಸ್ ಕೊಟ್ಟು ಬಂದೆ. ಇದನ್ನೆಲ್ಲ ನೋಡುವಾಗ ನನಗೆ ಬಹಳ ಆಶ್ಚರ್ಯ ಆಗ್ತದೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಅವರು ಪಕ್ಷದಲ್ಲಿ ಯಾವುದೇ ಒಂದು ಹುದ್ದೆಯನ್ನು ತಗೊಳ್ಳಿಕ್ಕೆ ಅವರು ತಯಾರಿಲ್ಲ. ಇಲೆಕ್ಷನ್ ಬಂದ ಕೂಡಲೇ ಉಲ್ಟಾ ಹೊಡೆದು ಕೆಲಸ ಮಾಡಿ ಶುರು ಮಾಡ್ತಾರೆ. ಹಿಂದೆ ಮೋದಿಯವರು ದೇಶದ ಕಣಕ್ಕಿಳಿದಾಗ ಮೋದಿಯವರನ್ನು ಜನರಿಗೆ ಪರಿಚಯಿಸಬೇಕು ಅಂತೇಳಿ ನಾನು, ಅರುಣ್ ಪುತ್ತಿಲ ಮತ್ತು ಅಜಿತ್ ರೇ ಅವರು ನಮೋ ಬ್ರಿಗೇಡ್ ಅಂತ ಮಾಡಿ ಊರೆಲ್ಲ ಸುತ್ತಿ ಅನೇಕ ಸಂದರ್ಭ ಮಾಡಿ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಮಾಡಿ ಒಪ್ಕೊಳ್ತೀವಿ. ಮೋದಿಯವರ ಪರಿಚಯ ಎಲ್ಲರಿಗೂ ಆಗಿ. ಇದರ ಅರ್ಥ ನಾವು ಇದನ್ನು ನಮ್ಮ ಸ್ವಂತಕ್ಕೆ ಉಪಯೋಗಿಸಿಕೊಳ್ಳುವಂತ ಪ್ರಶ್ನೆ ಬರುವುದಿಲ್ಲ. ಇನ್ನು ಅವರು ಪಕ್ಷದಲ್ಲಿ ಇರುವಂತಹ ಯಾವುದಾದ್ರೂ ಒಂದು ಗಣೇಶೋತ್ಸವ ಆಗಲಿ ಅದರಲ್ಲೆಲ್ಲ ಕೆಲಸ ಮಾಡ್ತಾ ಇದ್ರು. ಮತ್ತು ಹೊತ್ತಕೋಲ, ಉಕ್ಕಿನಡ್ಕ ದೇವಸ್ಥಾನ ಇದರಲ್ಲೆಲ್ಲ ಕೆಲಸವನ್ನು ಮಾಡ್ತಿದ್ರು.
ಅಲ್ಲಿ ಇಷ್ಟರವರೆಗೆ ಲೆಕ್ಕವನ್ನು ಕೊಟ್ಟಿಲ್ಲ ಎಂಬ ಮಾತನ್ನು ನಾನು ಕೇಳಿದೆ. ಇದು ಎಲ್ಲರೂ ಹೇಳ್ತಾರೆ, ಅಲ್ಲಿ ಅವರು ಲೆಕ್ಕವೇ ಕೊಟ್ಟಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ. ಇದು ಬಹಳ ಒಂದು ಬೇಜಾರದ ವಿಷಯ. ಇನ್ನು ಮೃತ್ಯುಂಜಯ ದೇವಸ್ಥಾನದಲ್ಲಿ ಲೋಕಪ್ಪ ಗೌಡ್ರು ಅಧ್ಯಕ್ಷರಾಗಿದ್ದಾಗ ಅವರು ಆ ದೇವಸ್ಥಾನವನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ನಾಗರಕಟ್ಟೆಯನ್ನು ಕರೆಸಿಕೊಂಡು ಇವರು ಕೂಡಲೇ ಹೈಕೋರ್ಟ್ಗೆ ಹೋಗಿ ಸ್ಟೇ ತಂದು, ಇದು ಒಂದು ಹಿಂದೂ ನಾಯಕನ ಕೆಲಸ. ಹೀಗೆ ಮಾಡ್ಬೋದು. ಒಂದು ನಾಗನಕಟ್ಟೆಯನ್ನು ಕಟ್ಟುವಾಗ ಅದಕ್ಕೆ ಹೈಕೋರ್ಟ್ನ ತಡೆ ಇದು ಇದು ಇದನ್ನು ತಡೆ ಅರ್ಜಿ ಅಂತ ತರಲಿಕ್ಕೆ ಸರಿಯ. ಆಮೇಲೆ ಸ್ವಲ್ಪ ಸಮಯದಲ್ಲಿ ವಿಚಾರಣೆ ಆದಾಗ ತಡೆಯಕ್ಕೆ ಅರ್ಥ ಇಲ್ಲ ಅಂತೇಳಿ ನಾನು ಬಿಸಾಡಿದ್ರು. ಆಮೇಲೆ ಈಗ ಚಂದ ಮಾಡಿ ಕಟ್ಟಿದ್ದಾರೆ, ಎಷ್ಟು ಚಂದ ಮಾಡಿ ಕಟ್ಟಿದ್ದಾರೆ. ಆ ಲೋಕಪ್ಪನವರಿಗೆ ಕೆಲಸ ಮಾಡಲಿಕ್ಕೆ ಬಿಡ್ತಾನೇ ಇರಲಿಲ್ಲ. ಇವರು ಉಪದ್ರ ಸದಾ ಉಪದ್ರ ಕೊಡ್ತಿದ್ರು. ಇದು ಒಂದು ಹಿಂದೂ ನಾಯಕನ ಕೆಲಸ. ಹೇಳಿ, ಎಲ್ಲಾದರೂ ಒಂದು ಗಲಾಟೆ ಆದಾಗ ತಕ್ಷಣ ಅಲ್ಲಿ ಹೋಗಿ ತಾನು ಅದರ ನೇತೃತ್ವವನ್ನು ವಹಿಸಿ ನಾನೇ ಎಲ್ಲ ಮಾಡಿದ್ದು ಅಂತೇಳಿ ತೋರಿಸಿಕೊಳ್ಳುವಂಥ ಪ್ರವೃತ್ತಿ ಅವರನ್ನು ಗೊತ್ತಿತ್ತು. ಅವರಿಂದ ಏನು ಹೆಲ್ಪ್ ಆಗುದಿಲ್ಲ. ಒಂದು ನ್ಯಾಯ ಪೈಸೆ ಅವರು ಇಷ್ಟರವರೆಗೆ ಯಾರು ಕೊಟ್ಟು ಸಹಾಯ ಮಾಡಿದ್ದು ನನಗೆ ಗೊತ್ತಿಲ್ಲ. ಅಥವಾ ಅವರ ಅನುಕಂಪ ಮಾಡುವುದು, ನಮ್ಮ ಹತ್ರ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಮಾಡಿ ಡಾಕ್ಟರ್ ತಗೊಳ್ಳಿ ಅಂತೇಳಿ ನನ್ನ ತಲೆ ಮೇಲೆ ಹಾಕಿ ನಾನು ಪುತ್ತೂರು ಆದರ್ಶ ಆಸ್ಪತ್ರೆ ಅಂತ ಹೇಳಿದ್ರೆ ಕುಂಬಳೆಯಿಂದ ಹಿಡಿದು ಇದು ಬಂಟ್ವಾಳದವರೆಗೆ ಯಾರಿಗೂ ನಮ್ಮ ಹಿಂದೂಗಳಿಗೆ ಇದಾದಾಗ ಗಾಯ ಆದಾಗ ಹೊಡೆತದ್ದು ಕೋಮಕಲಗಳಿಗೆ ಗಾಯ ಆದಾಗ ನಾನು ಅಡ್ಮಿಟ್ ಮಾಡ್ತಿದ್ದೆ. ಕುಂಬಳೆಯಿಂದ ಕೇರಳದಿಂದ ಬರ್ತಿದ್ರು, ಬಂದು ಇಲ್ಲಿ ಕೊಡ್ಬೋದು. ಯಾಕೆ ಅವರಿಗೆ ನನ್ನ ಮೇಲೆ ನಂಬಿಕೆ ಇತ್ತು, ನಾನು ಸರಿಯಾಗಿ ಬರೆದು ಅವರ ಒಂದು ಕೇಸಿಗೆ ಸಹಾಯ ಮಾಡ್ತೇನೆ ಅಂತ ಹೇಳುವಂಥ ಒಂದು ನಂಬಿಕೆ. ಈ ಅರುಣ್ ಗೊತ್ತಿಲ್ಲ, ಅದು ನನ್ನ ಒಟ್ಟಿಗೆ ಇದ್ದ ಕಾರಣ ಅವರಿಗೆ ಗೊತ್ತಾಗ್ತಿತ್ತು ಇಂಥ ಅಡ್ಮಿಟ್ ಆಗಿದೆ. ತಕ್ಷಣ ಬಂದು ಅವ್ರು ತೂಕ ಬುಡಾಯ ಆಗಿ ಅಂತ ಹೇಳಿ ಅವರನ್ನು ಮಂಗಮಾಯ ಮಾಡಿ ಅವರು ಹೋಗಿದ್ರು. ಮತ್ತೆ ಅವರು ಪತ್ತೆ ಇರಲಿಲ್ಲ. ಆಮೇಲೆ ಅವರಿಗೆ ಯಾವುದೇ ಥರದ ಸಹಾನುಭೂತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದರು. ಪಾಪ ಮೋನಪ್ಪ ಕರ್ಕೆಯರು ಆ ಉಕ್ಕಿನಡ್ಕ ದೇವಸ್ಥಾನದಲ್ಲಿ ಏನೂ ಇಲ್ಲ ಇದ್ದಾಗ ಕೈಯಿಂದ ದುಡ್ಡು ಹಾಕಿ ನಡೆಸಿದಂಥ ದೇವಸ್ಥಾನ. ಅದನ್ನು ಇವರು ಅವರ ಕೈಯಿಂದ ಕಿತ್ತುಕೊಂಡು ಇದು ಎಂಥದ್ದು ಬ್ರಹ್ಮಕಲಶವನ್ನು ಮಾಡಿ ಅದು ಏನು ಮಾಡಿದಾರ ನಮಗೆ ಗೊತ್ತಿಲ್ಲ. ಇನ್ನೊಂದು ಸಂಜೀವ್ ಮಠಂದೂರು 1ನೇ ಬಾರಿ ಇಲೆಕ್ಷನ್ ನಿಂತಾಗ ಇವರು ಒಂದು ಇದೇ ಥರ ಇಲೆಕ್ಷನ್ ಟೈಮ್ನಲ್ಲಿ ಒಂದು ಪುಕಾರ ಎಬ್ಬಿಸಿ ಏನು ಅಂತ ಹೇಳಿದ್ರೆ, ಅವರು ಇದು ತನಗೆ ಕೊಡಬೇಕು ಅಂತ ಹೇಳುವಂಥ ಪುಕಾರ. ಹಾಗೆ ಅವರು ಓಟ್ ಆಗಿಲ್ಲ ಅಂತ ಹೇಳೋಕ್ಕೆ ನಾನು ಅವರ ಸಂಬಂಧದವರ ಮನೆಗೆ ಹೋಗಿದ್ದೆ. ಅವರ ಸಂಬಂಧದವರು ಯಾರಿದ್ದಾರ ಅವರ ಮನೆಗೆಲ್ಲ ಹೋದಾಗ ಅವರು ನನ್ನ ಹತ್ರ ಹೇಳಿದರು, ಸಂಜೀವ್ ಮಠಂದೂರು ಇನ್ನೊಂದು 2-3 ಬಾರಿ MLA ಆದರೆ ನಮ್ಮ ಹುಡುಗನಿಗೆ ಯಾವಾಗ ಸಿಕ್ಕುವುದು ಅಂತ ಹೇಳುವಂಥ ಮಾತನ್ನು ಅವರು ಹೇಳಿದರು. ಇದರ ಅರ್ಥ ಏನು ಅಂತೇಳಿ ನೀವೇ ತಿಳ್ಕೊಳ್ಳಿ. ಇನ್ನು ಕಡಬದಲ್ಲಿ ಒಂದು ತನ್ನ ವಾಹನದ ಅಡಿಗೆ ಒಂದು ಹೆಂಗಸು ಬಿದ್ದಾಗ ಹೆಂಗಸು ಬಿದ್ದಾಗ ಬೆದ್ದು ಸತ್ತೋಯ್ತು. ಅದನ್ನು ಯಾರಿಗೂ ಹೇಳದೆ ಅದನ್ನು ಮುಚ್ಚಿಟ್ಟು ಏನು ಆಗದ ಹಾಗೆ ಮಾಡಿದ್ರು. ಇದು ಒಂದು ಹಿಂದೂ ನಾಯಕನಾದ್ರೆ ಏನು ಮಾಡಬೇಕಿತ್ತು, ಅದನ್ನು ಕಾರಲ್ಲಿ ಹಾಕಿ ತಕ್ಷಣ ತಂದು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು. ಈ ಕೆಲಸವನ್ನು ಅವರು ಮಾಡಲಿಲ್ಲ. ಇದಕ್ಕೆ ಬೇಕಾದಷ್ಟು ಪುರಾವೆಗಳಿವೆ. ಆಮೇಲೆ ಅವರು ಶನಿ ಪೂಜೆಯನ್ನು ಮಾಡಿದರು. ನಿಮ್ಗೆ ಗೊತ್ತುಂಟು, ಶನಿ ಪೂಜೆಯನ್ನು ಮಾಡಿದರು. ಶನಿ ಪೂಜೆ ಮಾಡಿ ಮೆರವಣಿಗೆ ಮಾಡಲಿಕ್ಕೆ ಅನುಮತಿ ಕೊಟ್ಟಿಲ್ಲ. ಅನುಮತಿ ಕೊಡದಿದ್ದಾಗ
ಜಬರ್ದಸ್ತ್ನಲ್ಲಿ ಅವರು ಮೆರವಣಿಗೆ ಮಾಡಿದರು. ಅವರು ಅದಕ್ಕೆ ಇದರಿಂದ ಅವರ ಸಹಚರರಿಗೆಲ್ಲ ಪೊಲೀಸ್ನವರು ಏಟು ಬಿದ್ದು ಅವರಿಗೆ ತುಂಬ ತಾಪತ್ರೆ ಆಯಿತು. ಆಗ ಕಲೆಕ್ಷನ್ ಆದ ದುಡ್ಡನ್ನು ಹಿಡ್ಕೊಂಡು ಅವರು ಹೋದರು. ಆ ದುಡ್ಡಿನ ಲೆಕ್ಕಾಚಾರ ಇದುವರೆಗೆ ಕೊಟ್ಟಿಲ್ಲ. ಆಮೇಲೆ ಹೊಡೆದದ್ದು DVಯವರ ಮಾತಿನ ಮೇರೆಗೆ ಪೊಲೀಸರು ನಮಗೆ ಹೊಡೆದಿದ್ದಾರೆ ಎಂಬ ಸುಳ್ಳು ಆಪಾದನೆಯನ್ನು ಹೊರಿಸಿ ಅವರು ಅದರಲ್ಲಿ ತಪ್ಪಿಸಿಕೊಂಡರು. ಆಮೇಲೆ ಇದು ಮುತಾಲಿಕರ ಶ್ರೀರಾಮ ಸೇನೆಯನ್ನು ಸೇರಿ ಅವರೊಟ್ಟಿಗೆ ಮರಾಠಿಯಲ್ಲಿ ಪ್ರಾರ್ಥನೆ ಮಾಡಿ ಕೆಲಸ ಮಾಡುವಂತಹ ಮರಾಠಿಯಲ್ಲಿ ನಾನು ನೋಡ್ಲಿಕ್ಕೆ ಹೋಗಿದ್ದೆ. ಅದು ಅವರದ್ದು ಪ್ರೇಯರ್, ಮರಾಠಿಯಲ್ಲಿ ಪ್ರೇಯರ್ ಮಾಡಿ ಇವರು ಅವರೊಟ್ಟಿಗೆ ಹೋಗ್ತಾ ಇದ್ರು. ಇದು ಭಾರಿ ಹಾಸ್ಯಾಸ್ಪದ. ಆಮೇಲೆ ಮರಾಠಿ ನಮಗೆ ಮತ್ತು ಮಹಾರಾಷ್ಟ್ರಕ್ಕೆ ಇದು ಈ ಭಾಷೆಯಲ್ಲಿ ಜಗಳ ಬಂದಾಗ ಅದನ್ನು ಬಿಟ್ಟರು. ಇನ್ನಿತರಲ್ಲಿ ನಿಂತರೆ ನಾನು ಬದುಕುವುದಿಲ್ಲ ಅಂತ ಬಿಟ್ಟು ಹಿಂದೂ ಸೇನೆ ಅಂತ ಒಂದು ಮಾಡಿದರು. ಹಿಂದೂ ಸೇನೆ ಅಂತ ಮಾಡಿ ಅದನ್ನು ಮುಂದುವರಿಸ್ತಾ ಇದ್ರು. ಇನ್ನೊಂದು ಮೊನ್ನೆ ಭಾಸ್ಕರಾಚಾರ್ಯವರ ಅಣ್ಣ ಒಂದು ಸುಳ್ಳು ವಿಷಯ ಹೇಳಿದ. ನನ್ನ ಹೆಂಡತಿ ಶ್ರೀಮತಿ ಮಲ್ಲಿಕ ಪ್ರಸಾದ್ ಓಟಿಗೆ ನಿಂತಾಗ ನಾನು ಭಾರಿ ಕೆಲಸ ಮಾಡಿದ್ದೇನೆ ಅಂತ ಹೇಳುವಂತ ಒಂದು ಮಾತನ್ನು, ಇದು ಶುದ್ಧ ಸುಳ್ಳಿದ್ದು. ನಮ್ಗೆ ಎಷ್ಟು ಅನ್ಯಾಯ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಅನ್ಯಾಯ ಮಾಡಿದ್ದಾರೆ. ಆದರೂ ನಾನು ಅದನ್ನು ಕ್ಷಮಿಸಿದ್ದೇನೆ. ಯಾಕಂತ ಹೇಳಿದ್ರೆ ಒಂದು ಒಳ್ಳೆ ನಾಯಕ ಅದರಲ್ಲಿ ನಮ್ಮೊಟ್ಟಿಗೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳುವಂಥದ್ದು. ಆದರೆ ಅವರ ಮನಸ್ಸು ವಕ್ರ, ಬರೀ ಅಧಿಕಾರದ ಆಸೆ. ಅಧಿಕಾರ ಬಿಟ್ಟರೆ ಬೇರೆ ಏನೂ ಇಲ್ಲ, ನನಗೆ MLA ಆಗಲೇಬೇಕು, MLA ಬಿಟ್ಟು ಬೇರೆ ಏನು ಬೇಡ ನನಗೆ ಅಂತ ಹೇಳುವಂತ ಒಂದು ಪ್ರವೃತ್ತಿ ಅವರು. ಹೀಗಿರುವಾಗ ಅಂಥವರು ನಮಗೆ ಲೀಡರ್ಸ್ ಬೇಡ. ನಮಗೆ ಯಾರು ಬೇಕು? ಶಾಂತ ಆಗಿರ್ಬೇಕು. ಇವರಾಗೆ ಇದ್ದಲ್ಲಿ ಹೋಗಿ ಗಲಾಟೆ ಮಾಡಿ, ಮೊನ್ನೆ ನಿಮ್ಗೆ ಗೊತ್ತುಂಟು, ಇವನು ರವೀಂದ್ರ ಅಂತ ಹೇಳುವರ ಮನೆಗೆ ಹೋಗಿ ರಾತ್ರಿ ಹೊಡೆದು ಅವನಿಗೆ ಅವನ ಕರೆಂಟ್ ಎಲೆಕ್ಟ್ರಿಸಿಟಿಯನ್ನು ಕಟ್ ಮಾಡಿ, ಆಮೇಲೆ ಅವನ CC ಕ್ಯಾಮರಾವನ್ನು ಇದು ಕನೆಕ್ಷನ್ ಕಟ್ ಮಾಡಿ, ಇವತ್ತು ಕೇಸ್ ಇದೆ ಅವರ ಮೇಲೆ. ಇವತ್ತು ಸಂಪ್ಯ ಸ್ಟೇಷನಲ್ಲಿ 307 ಕೇಸ್ ಇದೆ. ಆದರೂ ಪೊಲೀಸ್ನವರು ಏನು ಮಾಡ್ತಾ ಇಲ್ಲ. ಯಾಕೆ ಹೇಳಿದ ಗೊತ್ತಿಲ್ಲ. ಇದೀಗ ನಮ್ಮ ಬಲವಾದ ಕಾರಣ ಇರ್ಬೋದು. ಸೊ ಹೀಗೆ ನಮ್ಗೆ ಯಾರು MLA ಬೇಕು? ಶಾಂತವಾಗಿ ಅಭಿವೃದ್ಧಿಯ ಬಗ್ಗೆ ಆಲೋಚನೆ ಮಾಡಿ ಅಭಿವೃದ್ಧಿ ಆಗಬೇಕು. ಆಮೇಲೆ ಎಲ್ಲರ ತೊಂದರೆಗಳನ್ನು ಆಲಿಸಬೇಕು. ಈಗ ಒಬ್ಬ ಬರ್ತಾನೆ, ಅವನಿಗೆ ತೊಂದರೆ ಉಂಟು. ಅವನ ತೊಂದರೆ ಅವನಿಗೆ ಸರಿ ಇರ್ಬೋದಾ ತಪ್ಪಿರ್ಬೋದು, ಅದನ್ನು ನಾವು ಆಲಿಸಬೇಕು ಮತ್ತು ನಮಗೆ ಆದ ಪ್ರಯತ್ನವನ್ನು ಮಾಡಬೇಕು. ಒಂದು ವೇಳೆ ಅವ್ನು ತಪ್ಪಿದ್ರೆ ಅವ್ನು ತಿಳಿಸ್ಬೇಕು, ನೋಡಿ ಮಾರೆ ನೀನು ಮಾಡೋದು ಸರಿಯಲ್ಲ, ನಿಮ್ಗೆ ಅದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ವಿಷಯವನ್ನು ಅವರಿಗೆ ತಿಳಿಸ್ಬೇಕು. ಇಂಥ ಕೆಲಸವನ್ನು ಅವ್ರು ಮಾಡೋದಿಲ್ಲ. ಎಲ್ಲರದ್ದು ಸಂಘರ್ಷವಾಗಿ ಮಾಡ್ತಾ ಇದ್ದಾರೆ. ಇದು ಸರಿಯಾ ಅಂತ ಹೇಳುವಂಥ ಒಂದು ನಮಗೆ ಶಾಂತ ರೀತಿಯಲ್ಲಿ ಇವರು MLA. ಕಾಂಗ್ರೆಸ್ ಆಗಲಿ, ಇವತ್ತು ಕಾಂಗ್ರೆಸ್ನಲ್ಲಿ ಕೂಡ ಹಾಗೆ ಶಾಂತ ರೀತಿಯಲ್ಲಿ ಹಿಂದುತ್ವ ನಾನು ನೋಡಿಕೊಳ್ತೇನೆ, ನಿಮ್ಮನ್ನು ಬಿಡುವುದಿಲ್ಲ ಅಂತ ಹೇಳುವಂಥ MLA ಇರುವಾಗ ಅದು ಬೇಡ ನಮಗೆ ಆಶಾ ತಿಮ್ಮಪ್ಪ ಶಾಂತವಾಗಿರ್ಬೋದು. ಅವರು 2 ಸಾರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ, 3 ಸಾರಿ ಜಿಲ್ಲಾ ಅಧ್ಯಕ್ಷರಾಗಿ ಸದಸ್ಯರಾಗಿ ಮತ್ತು 1 ಬಾರಿ ಅಧ್ಯಕ್ಷರಾಗಿ ಮತ್ತು ಪಟ್ಟಣ ಪಂಚಾಯತ್ ಸುಳ್ಯದ ಅಧ್ಯಕ್ಷರಾಗಿ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಒಂದು ಸುಳ್ಳು ಪುಕಾರ ನೆಪಿಸಿದ್ದಾರೆ. ಏನಂತ ಹೇಳಿದ್ರೆ ಅವರಿಗೆ ಕೂಡುವುದಿಲ್ಲ, ಅವರಿಗೆ ನಡಿಲಿಕ್ಕೆ ಕೂಡುವುದಿಲ್ಲ, ಕೆಲಸ ಮಾಡ್ಲಿಕ್ಕೆ ಕೂಡುವುದಿಲ್ಲ. ಇದು ಶುದ್ಧ ಸುಳ್ಳು. ಯಾಕಂತ ಹೇಳಿದ್ರೆ ಅವರಿಗೆ 64 ವರ್ಷ. ಅವರು ಇವತ್ತು ಎಲ್ಲ ಕಡೆಗೂ ಹೋಗ್ತಾ ಇದ್ದಾರೆ. 64 ವರ್ಷ ಮುದಿ ಪ್ರಾಯ ಅಂತ ಹೇಳಿದ್ರೆ ಭಾರಿ. ಹಾಗಾದ್ರೆ ಮೋದಿಯವರಿಗೆ ಚಾನ್ಸ್ ಕೊಡ್ಬಾರ್ದು, ಮೋದಿಯವರನ್ನು ಬಿಡಬಾರ್ದು. ಇನ್ನೂ ಒಂದು ಕೆಲಸವನ್ನು ಇವತ್ತು ನಮ್ಮ ಅರುಣ್ ಪುತ್ರರು ಮಾಡ್ತಾ ಇದ್ದಾರೆ. ಏನು? ನಾವು ಬಿಜೆಪಿಯಲ್ಲೇ ಇರುವುದು, ನಾವು ನಾಳೆ ಗೆದ್ರೆ ಬಿಜೆಪಿಯಲ್ಲೇ ಬರುವುದು ಅಂತ ಹೇಳುವಂತ, ನಾವು ಮೋದಿಯವರಿಗೆ ಸಪೋರ್ಟ್ ಅಂತ ಹೇಳುವಂತ ವಿಷಯವನ್ನು ಹೇಳ್ಕೊಂಡು ಬರ್ತಾರೆ. ಅದು ಹೇಗೆ ಸಾಧ್ಯ? ಇವತ್ತು ಮೋದಿಯವರಿಂದ ಆದಂತಹ ಶಾಸಕರ ಸ್ಪರ್ಧಿಸುವವರನ್ನ ಹೆಸರನ್ನು ಸೂಚಿಸಿದ್ದು ನಡ್ಡಾ ಮತ್ತು ಮೋದಿಯವರು ಮತ್ತು ಅಮಿತ್ ಶಾ ಅವರ ಸೂಚನೆಯ ಮೇರೆಗೆ ನಮಗೆ ಬಂದದ್ದು. ಅದನ್ನು ಧಿಕ್ಕರಿಸಿ ಯಡಿಯೂರಪ್ಪನವರು ಫೋನ್ ಮಾಡಿ ಹೇಳುವಾಗ ಹಿಂದೆ ತಕೊಳ್ಳಿ ಅಂತ ಹೇಳಿದ ಅವರ ಮಾತನ್ನು ಧಿಕ್ಕರಿಸಿ, ಇನ್ನು
ನಡ್ಡ ಇವರು ಅಮಿತ್ ಶಾ ಅವರು ನಾನು ಸ್ವಲ್ಪ ಹೊತ್ತಿನಲ್ಲಿ ಮಾತಾಡ್ತೇನೆ, ನನಗೆ ಅವರ ಮಾತಿಗೆ ಅವರಿಗೆ ಫೋನೇ ಮಾಡದೆ ಧಿಕ್ಕರಿಸಿದಂಥವರು ಬಿಜೆಪಿಗೆ ಯಾವತ್ತೂ ಯೋಗ್ಯರಲ್ಲ, ಯಾವ ಕಾಲಕ್ಕೂ ಯೋಗ್ಯರಲ್ಲ. ಅಂಥವರು ನಮಗೆ ಬೇಡ. ನಮಗೆ ಶಾಂತ ಸ್ವರೂಪದ ಇವರು ಆಶಾ ತಿಮ್ಮಪ್ಪನವರು ಮತ್ತು ಎಲ್ಲರ ತೊಂದರೆಗಳನ್ನು ನಿಜವಾದ ಸ್ವಚ್ಛ ಮನಸ್ಸಿನಿಂದ ಆಲಿಸುವಂತ ಅರುಣ್ ಪುತ್ರ ನನಗೆ ಶೋ ಅಲ್ಲ. ನನಗೆ ನೆನಪುಂಟು, ಇಲ್ಲಿ ಅನಿತಾ ಆಯಿಲ್ ಮಿಲ್ ಅಲ್ಲೊಂದು ಇದು ಬಿದ್ದೋಯ್ತು, ಒಂದು ತಡೆಗೋಡೆ ಬಿದ್ದೋಯ್ತು. ಬಿದ್ದೋದಾಗ ಅದರ ಅಡಿಗೆ ಒಬ್ಬ ಕೂಲಿಯವನು ಬಿದ್ದು ಸತ್ತೋದ. ಆಚೆ ಬಿದ್ದೋಗಿ ಅದರ ಅಡಿ ಸತ್ತೋದ. ನಾವೆಲ್ಲ ಹೋದಾಗ ಅವನ ಬಾಡಿಯನ್ನ ಅದರ ಅಡಿ ತೆಗೆದೆಲ್ಲ ಆಗಿದೆ. ಈ ಅರುಣ್ ಗೊತ್ತಿಲ್ಲ ಇದರ ಮೇಲೆ ನಿಂತಿದ್ದಾರೆ, ಅದರ ಮೇಲೆ ನಿಂತಿದ್ದಾರೆ ತೋರಿಸ್ಲಿಕ್ಕೆ ನಾನು ಭಾರಿ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳುವಂತ ಜನರಿಗೆ ತೋರಿಸ್ಲಿಕ್ಕಿಂತ ತೋರಿಕೆ ವ್ಯಕ್ತಿ, ಆಡಂಬರದ ಆಷಾಢ ಮೂರ್ತಿ ವ್ಯಕ್ತಿತ್ವ. ನಿಮ್ಗೆ ಎಲ್ಲರಿಗೂ ಜಾಸ್ತಿ ನನ್ಗೆ ಗೊತ್ತು. ನನ್ನ ಒಟ್ಟಿಗೆ 8 ವರ್ಷ ನಾನು ಆಯಪ್ಪನ ಜೊತೆ ಕೆಲಸ ಮಾಡಿದ್ದೇನೆ. ಅವರ ವ್ಯವಹಾರ ಸರಿ ಇಲ್ಲ ಅಂತ ಹೇಳುವ ದೃಷ್ಟಿಯಲ್ಲಿ ನಾನು ಅವರಿಗೆ ಮುಂಡೂರು ದೇವಸ್ಥಾನ ಕೊಡಬಾರದು ಅಂತ ಹೇಳುವಂತ ಸಜೆಷನ್ ಅನ್ನು MLA ಕೊಟ್ಟಿದ್ದೆ. ಆ ಸಜೆಷನ್ ಪ್ರಕಾರ ಲೋಕಪ್ಪ ಗೌಡ್ರಿಗೆ ಅದನ್ನು ಕೊಟ್ಟಿದ್ದಾರೆ. ಹಾಗೆ ಇದು ಕೊಟ್ಟಿದ್ದಾರೆ. ಇದರಿಂದ ಅವರಿಗೆ ನನ್ನ ಮೇಲೆ ಸಿಟ್ಟು. ನಾನು ಅವನಿಗೆ ಮುಂಡೂರು ದೇವಸ್ಥಾನ ಕೊಡಲಿ, ಅದು ಇನ್ನು ಬಂದು ನಾನು ಕೊಡುವುದಿಲ್ಲ. ಯಾಕೆಂತ ಹೇಳಿದ್ರೆ ವ್ಯವಹಾರ ಸರಿ ಇದ್ದವರಿಗೆ ಮತ್ತು ಉಗ್ರ ಸ್ವರೂಪಿಗಳಿಗೆ ನಾವು ಕೊಡುವುದಿಲ್ಲ. ಒಬ್ಬ ಶಾಸಕನಾದ್ರೆ ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ ಎಲ್ಲರಿಗೂ ಸಮಾನ ರೀತಿಯಲ್ಲಿ ನೋಡಬೇಕು. ಹಿಂದೂ ನಾಯಕ ಅಂತ ಹೇಳಿದ್ರೆ ಹಿಂದೂಗಳ ರಕ್ಷಣೆ ಬೇರೆ, ಅದು ಬೇರೆ ಪಾಯಿಂಟ್. ಆದರೆ ಉಳಿದವರಿಗೆ ಉಪದ್ರ ಕೊಡಬೇಕು ಅಂತೇನಿಲ್ಲ. ಅಂತ ಕೆಲಸ ನಾವು ಮಾಡ್ಬಾರ್ದು. ಇಂಥ ಒಂದು ಇರುವಂತ ಒಳ್ಳೆಯ ಹೆಂಗಸನ್ನು ನಾವು ಮಾಡಿದ್ದೇವೆ, ಇದನ್ನು ನಾವು ತಿಳ್ಬೇಕು. ಮತ್ತು ಒಂದು ಪಕ್ಷದಲ್ಲಿ ಯಾವಾಗಲೂ ಇರುವವರನ್ನು, ಕೆಲಸ ಮಾಡುವವರನ್ನು ನಾವು ಶಾಸಕರಾಗಿ ಆರಿಸಬೇಕು. ಮತ್ತು ಇದರಲ್ಲಿ ಈ ಒಂದು ವಿಷಯ ಅಂತೂ ಖಂಡಿತ ಒಂದು ವಿಷಯ, ಅರುಣ್ ಪುತ್ತಿನ ಯಾವ ಕಾರಣಕ್ಕೂ ಗೆಲ್ಲೋದಿಲ್ಲ, ಅದು ಮಾತ್ರ ಖಂಡಿತ. ಬಿಜೆಪಿಗೆ ತೊಂದರೆ ಆಗ್ಬೋದು, ಆದರೆ ಬಿಜೆಪಿ ರಾಷ್ಟ್ರೀಯ ಪಕ್ಷ, ಅದಕ್ಕೆ ಮರಣವಿಲ್ಲ, ಅದಕ್ಕೆ ಅಂತ್ಯ ಇಲ್ಲ. ಆದರೆ ಇವರು ತಿಳ್ಕೊಂಡಿದ್ದಾರೆ ಬಿಜೆಪಿಯನ್ನು ಸೆದೆಬಡಿದು ನಾವು ಮೇಲೆ ಅದು ಜನ್ಮಕ್ಕೂ ಸಾಧ್ಯ ಇಲ್ಲ. ಒಂದು ವೇಳೆ ಏನಾದ್ರೆ ಕಾಂಗ್ರೆಸ್ ಗೆಲ್ಬಹುದು. ಬಹುಶಃ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನವರು ಅವರಿಗೆ ಹಿಂದಿನಿಂದ ಸಹಾಯ ಮಾಡ್ತಾ ಇದ್ದಾರೆ ಅಂತ ಹೇಳುವಂತ ವಿಷಯ ನನಗೆ ಈಗ ಕೆಲವು ಕಡೆಯಿಂದ ತಿಳಿದು ಬಂದಿದೆ. ಆದಷ್ಟು ಇವರು ಓಟನ್ನು ಹೇರಲಿ ಮತ್ತು ನಾವು ಸುಲಭವಾಗಿ ಗೆಲ್ಲಬಹುದು. ಇಂಥ ಕನಸನ್ನು ಅವರು ಇಟ್ಕೊಳ್ಳೋದು ಬೇಡ. ನಮ್ಮ ಜನರು ಹಿಂದೂವಾದಿಗಳು ಮತ್ತು ಒಳ್ಳೆಯ ಕ್ಯಾಂಡಿಡೇಟಿಗೆ, ಒಳ್ಳೆಯ ಶಾಂತ ರೀತಿಯ ಎಲ್ಲರನ್ನು ಆಲಿಸುವಂತಹ ಅಭ್ಯರ್ಥಿಗೆ ವೋಟ್ ಹಾಕುವರು. ಆದ್ದರಿಂದ ಆಶಾ ತಿಮ್ಮಪ್ಪನಿಗೆ ಖಂಡಿತವಾಗಿ ವೋಟ್ ಹಾಕ್ತಾರೆ, ವೋಟ್ ಹಾಕಿ ಗೆಲ್ಲಿಸ್ತಾರೆ. ಆ ದೇವರ ದಯೆ ಕೂಡ ಅವರ ಮೇಲೆ ಉಂಟು, ಮಹಾಲಿಂಗೇಶ್ವರನ ದಯೆ ಮತ್ತು ಇದು ಮೃತ್ಯುಂಜಯೇಶ್ವರ, ಮುಂಡೂರಿನ ಮೃತ್ಯುಂಜಯೇಶ್ವರ, ಉಕ್ಕಿನಡಕದ ಸುಬ್ರಾಯೇಶ್ವರ, ಎಲ್ಲ ದೇವರ ಎಲ್ಲ ಅನುಗ್ರಹ ಇವರ ಮೇಲಿದೆ. ಖಂಡಿತವಾಗಿಯೂ ತಪ್ಪು ಮಾಡಿದವರನ್ನು ಯಾವ ಕಾಲಕ್ಕೂ ಗೆಲ್ಲಲಿಕ್ಕೆ ಬಿಡುವುದಿಲ್ಲ ಅಂತೇಳಿ ನನಗೆ ನಂಬಿಕೆ ಉಂಟು. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.